ಕರಾವಳಿ ದೈವಗಳ ನೆಲೆಬೀಡು. ವರ್ಷಕ್ಕೊಮ್ಮೆ ಕರಾವಳಿಯಲ್ಲಿ ಕಾರಣಿಕ ದೈವಗಳ ನೇಮೋತ್ಸವಗಳು ನಡೆಯುತ್ತಲೇ ಇರುತ್ತವೆ. ಅದರಲ್ಲೂ ಗುಳಿಗ ದೈವದ ನೇಮೋತ್ಸವ ನೋಡಲು ಜನ ದೂರದ ಊರಿನಿಂದಲೂ ಬರ್ತಾರೆ. ದಕ್ಷಿಣ ಕನ್ನಡ ಜಿಲ್ಲೆಯ ವೇಣೂರಿನ ನಿಟ್ಟಡೆ ಗ್ರಾಮದ ಬರ್ಕಜೆ ಎಂಬಲ್ಲಿ ನಿನ್ನೆ ಶ್ರೀ ದುರ್ಗಾಪರಮೇಶ್ವರಿ ನವಗುಳಿಗ ಕ್ಷೇತ್ರದಲ್ಲಿ ದೈವಗಳಿಗೆ ನೇಮೋತ್ಸವ ನಡೆದಿದೆ. ಬರ್ಕಜೆ ಮಣ್ಣಿನಲ್ಲಿ ಏಕಕಾಲದಲ್ಲಿ 9 ಗುಳಿಗಗಳು ಅಬ್ಬರಿಸಿವೆ. ಅತ್ಯಂತ ವಿಶೇಷವಾಗಿರುವ ಈ ಕೋಲ ಸೇವೆಯನ್ನ ನೋಡಲು ಕರಾವಳಿಯ ಹಲವು ಕಡೆಯಿಂದ ಭಕ್ತಾದಿಗಳು ಆಗಮಿಸಿ ಕುತೂಹಲದಿಂದ ನೇಮೋತ್ಸವವನ್ನ ಕಣ್ತುಂಬಿಕೊಂಡಿದ್ದಾರೆ. ಧರ್ಮದೈವಗಳ ವರ್ಮಗುಳಿಗರಗಳ ಸಿರಿಸಿಂಗಾರ ಸೇವೆ ವಂಜಿಗಿಂಡೆ ಪೇರ್ಪರನ್ನ ಅಪೇಕ್ಷೆ ಮತ್ತು ಇರ್ತಾತು ಬರ್ತದೆ ಸೂರ್ಯೋದಯದ ಬರ್ತರು ದೇವರಿಗ ಪ್ರಜ್ಞ ಪೂಜೆ ಬರುತ್ತಾರೆ ಸಂದಾತ ಮತ್ತು ಚಂಡಿಕಾ ದೇವರಿಗೆ ಚಂಡಿಕಾ ಗಣಮಲ್ಪ ಒಂದು ಇಲ್ಲಿಯ ಭಕ್ತನಾಗಿ ಇಲ್ಲಿ ಬಂದು ಸೇವೆ ಮಾಡ್ತಾ ಇದ್ದೇನೆ. ನಮಗಿರುವಂಥ ಕಷ್ಟ ಏನಿತ್ತ ಅದೆಲ್ಲ ಪರಿಹಾರ ಆಗಿದೆ ಅನ್ನುವಂಥದ್ದು ಭಾಳ ಸಂತೋಷ
ಆಗಿದೆ. ಇಲ್ಲಿ ಬಹಳ ಮುಖ್ಯ ದುರ್ಗಾ ಪರಮೇಶ್ವರ ನೆಲೆ ಆಗಿರುವಂಥದ್ದು. ಈ ಅಮ್ಮನೊಟ್ಟಿಗೆ ನವಗುಳಿಗೆಯಾಗಿ ಇಲ್ಲಿ ಮೆರೆತಿರುವಂಥದ್ದು ಬಹಳ ವಿಶೇಷವಾಗಿರುವಂಥ ಒಂದು ಕಾರಣಿಕ. ಕಳೆದ ವರ್ಷದಿಂದ ಈ ನವ ಗುಳಿಗೆಗಳಿಗೆ ಗೆಗ್ಗರೆ ಸೇವೆ ನಡೆಯುತ್ತುಂಟು. ಹೋದ ವರ್ಷ ಭಾಳ ಅದ್ಭುತವಾಗಿ ಈ ಒಂದು ಗೆಗ್ಗರೆ ಸೇವೆ ನಡೆದಿದೆ. ಅದಕ್ಕಿಂತಲೂ ಈ ವರ್ಷ 9 ಗುಳಿಗೆಗಳಿಗೆ ಗೆಗ್ಗರೆ ಸೇವೆ ಅದ್ಭುತವಾಗಿ ಇವತ್ತು ಈ ದಿನ ನೆರವೇರಿದೆ. ಸಾವಿರಾರು ಭಕ್ತರು ಈ ಒಂದು ಗೆಗ್ಗರೆ ಸೇವೆ ನೋಡಲಿಕ್ಕೆ ಆಗಮಿಸುವಂಥದ್ದು ವಿಶೇಷ ಕಾಣ್ತಾ ಇದೆ. ನಾವು ಹೇಳೋದಿಷ್ಟೇ, ಈ ಬರ್ಕಾಜ ಕ್ಷೇತ್ರಕ್ಕೆ ತಾವೆಲ್ಲರೂ ಬನ್ನಿ, ಇಲ್ಲಿರುವಂಥ ಕಾರ್ಣಿಕದ ವೈಭವವನ್ನು ನೋಡಿ ತಮ್ಮ ಕಷ್ಟಗಳನ್ನು ಪರಿಹರಿಸಿಕೊಳ್ಳಿ ಅನ್ನುವಂಥದ್ದು ತಮ್ಮೆಲ್ಲರಲ್ಲಿ ನಾವು ವಿನಂತಿ ಮಾಡ್ತಾ ಇದ್ದೇವೆ. ಬರ್ಕಾಜ್ ಅಂತ ಒಂದು ಸ್ಥಳ, ಇಲ್ಲಿ 9 ಗುಳಿಗ ವಿಶೇಷ ಏನಂದರೆ ಪರಶುರಾಮ ಸೃಷ್ಟಿಯಲ್ಲಿ ಯಾವ ಪ್ರದೇಶದಲ್ಲೂ 9 ಗುಳಿಗ ಅಂತ ಇಲ್ಲ. ಈ ಒಂದು ದುರ್ಗಾ ಪರಮೇಶ್ವರ ಕ್ಷೇತ್ರದಲ್ಲಿ 9 ಗುಳಿಗ ಅಂದರೆ ವಿಶೇಷ ಅಂದರೆ ದೇವಿಗೆ 9 ದುರ್ಗೆಯವರು ಹೇಗಿದ್ದಾರೆ ಹಾಗೆ ಇಲ್ಲಿ ಸಹ 9 ಗುಳಿಗನವರು ಈ ಕ್ಷೇತ್ರದಲ್ಲಿದ್ದಾರೆ. ಅದೊಂದು ಈ ಕ್ಷೇತ್ರ ತುಂಬ ಹೆಸರುವಾಸಿಯಾದಂಥ ಕ್ಷೇತ್ರ ಬರ್ಕಾಜೆ ದುರ್ಗಾ ಪರಮೇಶ್ವರ ಕ್ಷೇತ್ರ. ಅಂದರೆ ಇಲ್ಲಿ ಆ ದೇವಿಗೆ ಆಗುವಂಥ ಉತ್ಸವ ದಿವಸ 9 ಗುಳಿಗನವರಿಗೆ ಒಂದೇ ಸಲ ಗಗ್ಗಾರ ಮತ್ತು ಒಂದೇ ಸಲ ಹಾಲು ಕೊಡುವಂಥ ಪದ್ಧತಿ ಈ ಬರ್ಕಾಜೆ ಸ್ಥಳದಲ್ಲಿ ನೆರವೇರ್ತಾ ಬಂತು. ಕ್ಷೇತ್ರಕ್ಕೆ ಬಂದು ಕಷ್ಟ ಬಂದಾಗ ಇಲ್ಲಿ ಬಂದು ಪ್ರಾರ್ಥನೆ ಮಾಡಿದರೆ ದುರ್ಗಾ ಪರಮೇಶ್ವರಿ ಮತ್ತು 9 ಗುಳಿಗನವರಲ್ಲಿ ಪ್ರಾರ್ಥನೆ ಮಾಡಿದ್ದು ಬಂದರೆ ಇಲ್ಲಿಗೆ ಆ ಗುಳಿಗನವರಿಗೆ ಹರಿಕೆ ಅಂದರೆ ಎಲ್ಲ ರೂಪದಲ್ಲಿ ಹರಿಕೆ ಕೊಡ್ತಾ ಬರ್ತಾ ಇದ್ದಾರೆ. ಕೋಳಿ ರೂಪದಲ್ಲಿ ಮತ್ತು ಬೇರೆ ಬೇರೆ ರೀತಿಯಲ್ಲಿ ಹರಿಕೆಯನ್ನು ಕೊಟ್ಟು ಬರ್ತಾರೆ. ಅಂದರೆ ಈ ಇಷ್ಟರ ತನಕ ಬಂದವರ ಕಷ್ಟ ಕಾರ್ಪಣ್ಯ ಎಲ್ಲ ನೆರವೇರಿಸಿ ನಡೀತಾ ಬರ್ತಾ ಇದೆ.